ಸಂಸ್ಕೃತಿ ಇಲಾಖೆ ಹಾಗೂ ಮಂಗಳೂರಿನ ರಂಗಸ್ಪಂದನ ರಿಜಿಸ್ಟ್ರಾರ್ ವತಿಯಿಂದ ಮುಂಗಾರು ರಂಗಸುಗ್ಗಿ ಸರಣಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಇದರ ಉದ್ಘಾಟನಾ ಸಮಾರಂಭವು ಅತ್ತಾವರದ ಚಕ್ರಪಾಣಿ ಗೋಪಿನಾಥ ದೇವಸ್ಥಾನದ ಸಭಾಂಗಣದಲ್ಲಿ ಜರುಗಿತು. ಮಂಗಳೂರಿನ ರಂಗಸ್ಪಂದನ ರಿಜಿಸ್ಟ್ರಾರ್ ವತಿಯಿಂದ ಮುಂಗಾರು ರಂಗಸುಗ್ಗಿ ಸರಣಿ ಕಾರ್ಯಕ್ರಮ ನಡೆಯಲಿದ್ದು, ಅಧಿಕೃತವಾಗಿ ನಗರದ ಅತ್ತಾಪುರದ ಚಕ್ರಪಾಣಿ ಗೋಪಿನಾಥ ದೇವಸ್ಥಾನದ ಸಭಾಂಗಣದಲ್ಲಿ ಚಾಲನೆ ದೊರಕಿತು. ಇನ್ನು ಕಾರ್ಯಕ್ರಮವನ್ನು ಎಡಪದವು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ನಿಯಮಿತ ಅಧ್ಯಕ್ಷರಾದ ನೀಲಯ್ಯ ಅಂಗಾರಿ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವಂತಹ ಸಂಸ್ಥೆಯಾಗಿ ಹುಟ್ಟಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವಂತಾಗಲಿ ಎಂದು ಹೇಳಿದರು. ಕಾರ್ಯಕ್ರಮ ನಿರಂತರವಾಗಿ ನಮ್ಮ ಜಿಲ್ಲೆಗೆ ನಡಪಡೆ ಕಲಾಭಿಮಾನಿ ಬಂಧುಗಳಿಗೆ ಈ ಕಾರ್ಯಕ್ರಮ ಮನಸ್ಸಿಗೆ ಒಪ್ಪ ಕೊರಡು, ಮನಸ್ಸಿಗೆ ಶಾಂತಿ ಕೊರಡು, ಮನಸ್ಸಿಗೆ ನೆಮ್ಮದಿ ಕೊರಡು. ಇನ್ನು ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಎಂಎಸ್ ಕೋಟ್ಯಾನ್ ಮಾತನಾಡಿ, ಎಲ್ಲಾ ಜನರಿಗೆ ಹಾಗೂ ಭಾಷೆಗಳಿಗೆ ಪ್ರೋತ್ಸಾಹ ನೀಡುವಂತಹ ಸಂಸ್ಥೆಯಾಗಿದೆ. ಹಲವಾರು ವರ್ಷಗಳಿಂದ ಕಲೆಗೆ ಪ್ರೋತ್ಸಾಹ ನೀಡಿದಂತ ಬಿಜಿ ಪಾಲ್ ಅವರು ನಮಗೆ ಮಾರ್ಗದರ್ಶಕರು ಎಂದು ಹೇಳಿದ್ರು. ಈಗ ನಾನು ಹೇಳಿದೆ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಅನ್ನೋ ರೀತಿಯಲ್ಲಿ ಎಲ್ಲ, ಯಾಕಂತ ಹೇಳಿದ್ರೆ ನಾನು ಪುರಭವನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ವೀಕ್ಷಿಸಿದ್ದೆ. ಅಲ್ಲಿ ನಾನು ಕಂಡುಕೊಂಡಂತಹ ಒಂದು ಮುಖ್ಯ ಅಂಶ ಏನು ಹೇಳಿದರೆ, ಅದು ಕನ್ನಡ, ತುಳು, ಮಲಯಾಳಿ, ಕೊಂಕಣಿ ಹೀಗೆ ಅನೇಕ ಭಾಷೆಗಳನ್ನು ಒಳಗೊಂಡಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಂತಹ ಈ ರಂಗಸ್ಪಂದನ. ಅದರಿಂದ ಬಿಜಿ ಪಾಲರು ಈಗ ತಾನೇ ನನ್ನ ಬಗ್ಗೆ ಹೇಳುವಾಗ ಅಣ್ಣ ಅಂತ ಕರೆದು. ಇದೇ ವೇಳೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಭಾವಪೂರ್ಣವಾಗಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ರಂಗಸ್ಪಂದನ ರಿಜಿಸ್ಟರ್ ಸಂಚಾಲಕರಾದ ಬಿಜಿ ಪಾಲ್ ಪ್ರಾಸ್ತಾವಿಕ ಭಾಷಣ ಹಾಗೂ ಗಣ್ಯರನ್ನ ಸ್ವಾಗತಿಸಿದ್ರು. ಈ ವೇಳೆ ಕೋಶಾಧಿಕಾರಿ ಧನಂಜಯ ಪುತ್ರನ್ ಬೆಂಗ್ರೆ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.